ಎಸ್, ಕುಂದಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇರುವಂತಹ ಮಾಹಿತಿ ಇದು. ವೈನ್ ಶಾಪ್ಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ, ಬೆಳಗ್ಗಿನಿಂದ ಕ್ಯೂ ನಿಂತವರಿಗೆ ಮದ್ಯ ಸಿಗ್ತಾ ಇಲ್ಲ. ಇದು ಆಕ್ರೋಶ ಕೆರಳಿಸಿದೆ ಬೆಳಗ್ಗಿನಿಂದ ಲೈನಲ್ಲಿ ನಿಂತವರಿಗೆ. 11 ಗಂಟೆಯಾದ್ರೂ ಮದ್ಯ ಪೂರೈಕೆ ಆಗಿಲ್ಲ ಅಬಕಾರಿ ಇಲಾಖೆಯಿಂದ ಎನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಎಸ್, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ರ್ಯಾಕ್ಗಳೆಲ್ಲವೂ ಕೂಡ ಖಾಲಿಯಾಗಿದೆ. ಸೊ ಬೆಳಗ್ಗಿನಿಂದ ನಾವು ನಿನ್ನೆಯೂ ಕೂಡ ಗಮನಿಸಿದ್ವಿ, ಬೆಳಗ್ಗಿನಿಂದಲೇ ಜನರು ಸರತಿ ಸಾಲಿನಲ್ಲಿ ಬಂದು ನಿಂತ್ಕೊಂಡಿದ್ರು ಮದ್ಯ ಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ. ಇನ್ನು ನಿನ್ನೆಯ ದಿನ ಅವಕಾಶ ಇದ್ದಿದ್ದು ಕೇವಲ 1 ಗಂಟೆಯ ತನಕ ಮಾತ್ರ. ಸೊ ಎಲ್ಲರಿಗೂ ಕೂಡ ಮದ್ಯ ಸಿಕ್ಕಿರಲಿಲ್ಲ, ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇನ್ನು ಶಟರನ್ನ ಹಾಕೋದಿಕ್ಕೆ ಮುಂದಾದ್ರು, ಶಟರನ್ನ ಮೇಲೆತ್ತಿ ನನಗೊಂದು ಬಾಟಲ್ ಕೊಡಿ ಎನ್ನುವ ಹಾಗೆ ಅಲ್ಲಿ ಜೋತು ಬಿದ್ದು ಒಂದು ಮದ್ಯವನ್ನ ತೆಗೆದುಕೊಂಡು ಹೋಗುವಂತಹ ಒಂದು ಸನ್ನಿವೇಶಗಳನ್ನ ನಾವು ನಿನ್ನೆಯ ದಿನ ಗಮನಿಸಿದ್ವಿ. ಸೊ ಇದೀಗ 11 ಗಂಟೆಯ ವೇಳೆಗೆ ಬಹುತೇಕ ವೈನ್ ಶಾಪ್ಗಳಲ್ಲಿ ಮದ್ಯದ ಸ್ಟಾಕ್ ಏನಿದೆ ಅದು ಖಾಲಿಯಾಗಿದೆ. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 11 ಗಂಟೆ ಆದ್ರೂ ಕೂಡ ಇನ್ನೂ ಕೂಡ ಸ್ಟಾಕ್ ಬಂದಿಲ್ಲ, ಪೂರೈಕೆಯಾಗಿಲ್ಲ ಮದ್ಯ ಎನ್ನುವಂತಹ ವಿಚಾರಕ್ಕಾಗಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕುಂದಾಪುರದ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ. ಹಲೋ ಶ್ರೀಕಾಂತ್. ಎಸ್, ಏನಿದು ಹೊಸ ಬೆಳವಣಿಗೆ? 11 ಗಂಟೆ ಹೊತ್ತಿಗೆ ಮದ್ಯ ಸ್ಟಾಕ್ ಎಲ್ಲ ಖಾಲಿ ಆಗಿದೆ, ಅಟ್ಲೀಸ್ಟ್ ಈಗಾದ್ರೂ ಪೂರೈಕೆ ಆಗಿದ್ಯಾ ಅಥವಾ ಹಾಗೆ ನಿಂತ್ಕೊಂಡಿದ್ದಾರಾ ವೈನ್ ಶಾಪ್ ನ ಮುಂದೆ ಜನರು ಅಂತ? ಹೌದು ಗೌತಮ್, ಏನೊಂದು ಮದ್ಯ ಪೂರೈಕೆಗೆ ಸಾಕಷ್ಟು ಅವಕಾಶವನ್ನ ಕೊಟ್ಟಿರ್ತಕ್ಕಂತ ಸರ್ಕಾರ, ಅದರ ಬೆನ್ನಲ್ಲೇ ಕೂಡ ಏನೊಂದು ಉಡುಪಿಯ ಅಬಕಾರಿ ಇಲಾಖೆ ಏನೊಂದು ಮದ್ಯಪ್ರಿಯರಿಗೆ ಸಾಕಷ್ಟು ಏನೊಂದು ಆಶಾದಾಯಕ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ಏನೊಂದು ಮದ್ಯ ಪೂರೈಕೆಯಲ್ಲಿ ಯಾವುದೇ ಲೋಪದೋಷಗಳಾಗುವುದಿಲ್ಲ ಮತ್ತೆ ಯಾವುದೇ ತೊಂದರೆಗಳಾಗುವುದಿಲ್ಲ. ಯಾವುದೇ ತೊಂದರೆ ಆಗದಂತೆ ನಾವು ಜಿಲ್ಲೆಯಲ್ಲಿ ಮದ್ಯವನ್ನ ಪೂರೈಸ್ತೇವೆ, ನಮ್ಮಲ್ಲಿ ಸಾಕಷ್ಟು ಸ್ಟಾಕ್ಗಳಿದೆ ಅಂತಕ್ಕಂಥ ಹೇಳಿಕೆಗಳನ್ನ ಮೊದಲು ಒಂದು ಅಬಕಾರಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ದಿನ ಅಂತ ಹೇಳಿದ್ರೆ ಹಳೆಯ ಸ್ಟಾಕ್ಗಳನ್ನೇ ಕೂಡ ಖಾಲಿಯಾಗಿತ್ತು. ನಿನ್ನೆ ಅಂತ ಹೇಳಿದ್ರೆ ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮದ್ಯ ಪೂರೈಕೆ ಒಂದು ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆದ್ರೆ ಒಂದು ಸಾಧಾರಣ 11 ಗಂಟೆ ನಂತರ ಅಂತ ಹೇಳಿದ್ರೆ ಒಂದು ಕೇವಲ ಬೇರೆ ಬೇರೆ ಅಂತ ಹೇಳಿದ್ರೆ ಹೆಚ್ಚಿಗೆ ದರದ ಸ್ಟಾಕ್ಗಳು ಕೂಡ ಮದ್ಯದ ಬಾಟಲ್ಗಳು ಕೂಡ ಇದ್ದಿರ್ತಕ್ಕಂಥದ್ದು ಮತ್ತು ಮದ್ಯಪ್ರಿಯರಿಗೆ ಸಾಕಷ್ಟು ನಿರಾಸೆ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ನಾಳೆ ದಿನ ಅಂತ ಹೇಳಿದ್ರೆ ಮರುದಿನ ಅಂತ ಹೇಳಿದ್ರೆ ಇವತ್ತು ಕೂಡ ಮದ್ಯ ಪೂರೈಕೆಯನ್ನ ಮಾಡ್ತೇವೆ ಅಂತ ಹೇಳಿ ಅಬಕಾರಿ ಇಲಾಖೆ ಮತ್ತೆ ಸೂಚನೆ ಕೊಟ್ಟಿತ್ತು. ಆದ್ರೆ ಇಂದು ಕೂಡ ಬೆಳಿಗ್ಗೆ 9 ಗಂಟೆಗೆ ಮದ್ಯದ ಅಂಗಡಿಗಳು ಬಾಗಿಲು ತೆರೆದಿತ್ತು. ಆದ್ರೆ ಎಂದಿನಂತೆ ಕೂಡ ನಿನ್ನೆಯಂತೆ ಕೂಡ ಸಾಕಷ್ಟು ನಸುಕಿನ ಜಾವನಿಂದಲೇ ಒಂದು ಪಾನ್ ಪ್ರಿಯರು ತಮ್ಮ ಸರತಿ ಸಾಲಿನಲ್ಲಿ ನಿಂತುಕೊಂಡು ಮದ್ಯವನ್ನ ಖರೀದಿಸಲು ಮುಗಿಬಿದ್ದಿರ್ತಕ್ಕಂಥದ್ದು. ಆದ್ರೆ ಇವತ್ತು ಕೂಡ ಅಂತ ಹೇಳಿದ್ರೆ 11 ಗಂಟೆ ತನಕೂ ಕೂಡ ಅಬಕಾರಿ ಇಲಾಖೆ ಎಲ್ಲ ವೈನ್ ಶಾಪ್ಗಳಲ್ಲಿ ಮದ್ಯವನ್ನ ಪೂರೈಸಿರ್ತಕ್ಕಂಥ ಭಾಗವಾಗಿ ಇದೀಗ ಮದ್ಯಪ್ರಿಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಗೌತಮ್, ಎಸ್, ಅಂದ್ರೆ ಪರಿಸ್ಥಿತಿ ಹೇಗಿದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ? ಇವತ್ತು ಏನಾದ್ರೂ ಸುಧಾರಿಸಿದ್ಯಾ ಅಥವಾ ನಿನ್ನೆಗಿಂತಲೂ ಅಧಿಕ ಆಗಿದ್ಯಾ ಜನರ ಸಂದಣಿ ಅನ್ನುವಂಥದ್ದು? ಈಗ ಇಲ್ಲ ಗೌತಮ್, ಏನಂತ ಹೇಳಿದ್ರೆ ಇವತ್ತು ಕೂಡ ಜನದಟ್ಟಣೆ ಕೊಂಚ ಮಟ್ಟಿಗೆ ಸುಧಾರಿಸಿರ್ತಕ್ಕಂಥದ್ದು. ಅಂತ ಹೇಳಿದ್ರೆ ನಿನ್ನೆ ಕೆಲವರು ಸಾಕಷ್ಟು ಅಂತ ಹೇಳಿದ್ರೆ ನೂಕುನುಗ್ಗಲಿನಿಂದಲೇ ಮುಗಿಬಿದ್ದಿರ್ತಕ್ಕಂಥ ದೃಶ್ಯಗಳು ಕಂಡು ಬಂದಿದೆ. ಆದ್ರೆ ಇವತ್ತು ಕೂಡ ಅಂತ ಹೇಳಿದ್ರೆ ಗ್ರೀನ್ ಝೋನ್ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ಮದ್ಯ ಮಾರಾಟಕ್ಕೆ ಸಾಕಷ್ಟು ಸಮಯವನ್ನ ಸಾಕಷ್ಟು ಕಡಿತಗೊಳಿಸಿರ್ತಕ್ಕಂಥದ್ದು, ಕಟ್ಟುನಿಟ್ಟಿನ ಕ್ರಮವನ್ನ ಉಡುಪಿ ಜಿಲ್ಲಾಡಳಿತ ಕೈಗೊಂಡಿರ್ತಕ್ಕಂಥದ್ದು. ಬೇರೆ ಕಡೆ ಅಂತ ಹೇಳಿದ್ರೆ ರೆಡ್ ಝೋನ್ ಗಳಲ್ಲಿಯೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7ರವರೆಗೆ ಮದ್ಯ ಪೂರೈಕೆಗೆ ಅವಕಾಶವನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಉಡುಪಿ ಜಿಲ್ಲೆಯಲ್ಲಿ ಗ್ರೀನ್ ಝೋನ್ ಇದ್ರೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿದ್ರಿಂದಾಗಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ ಮದ್ಯ ಪೂರೈಕೆಗೆ ಮೊದಲ ದಿನ ಆಗಿ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಆದ್ರೆ ನಿನ್ನೆ ದಿನ ಕೂಡ ಮದ್ಯಪ್ರಿಯರು ಅಂತ ಹೇಳಿದ್ರೆ ಸಾಕಷ್ಟು ಸಮಯ ಕಡಿತಗೊಳಿಸಿದ್ರಿಂದಾಗಿ ಸಾಕಷ್ಟು ನೂಕುನುಗ್ಗಲು ಉಂಟಾದ ಪರಿಣಾಮವಾಗಿ ನಿನ್ನೆ ಹಾಗೂ ಮತ್ತು ಮದ್ಯಪ್ರಿಯರ ಆಕ್ರೋಶದ ಬೆನ್ನಲ್ಲೇ ಇದೀಗ ಜಿಲ್ಲಾಡಳಿತ ಸಮಯದ ಅವಧಿಯನ್ನ ಸಾಕಷ್ಟು ಅಂತರಕ್ಕೆ ಹೆಚ್ಚಿಸಿರುವಂತದ್ದು. ಅಂತ ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7ರವರೆಗೂ ಕೂಡ ಮದ್ಯ ಪೂರೈಕೆಗೆ ಸಾಕಷ್ಟು ಅವಕಾಶವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತಿನಿಂದಲೂ ಕೂಡ ಅಂತ ಹೇಳಿದ್ರೆ 11ವರೆಗೆ ಇದೀಗ ಅಬಕಾರಿ ಇಲಾಖೆ ಎಲ್ಲ ವೈನ್ ಶಾಪ್ ಗಳಿಗೆ ಮದ್ಯವನ್ನ ಪೂರೈಸ್ತಾ ಇದೆ. ಇನ್ನೂ ಕೂಡ ಸ್ಟಾಕ್ ಎಲ್ಲ ಅಂತ ಹೇಳಿದ್ರೆ ವಾಹನಗಳಲ್ಲಿ ಬರ್ತಾ ಇದೆ ಮತ್ತು ಮದ್ಯಪ್ರಿಯರು ಇದೀಗ ಸಾಕಷ್ಟು ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಗೌತಮ್, ಎಸ್, ಇನ್ನು ಉಳಿದ ಹಾಗೆ ವಾಹನ ದಟ್ಟಣೆ ಇರಬಹುದು, ಜನರ ಸಂಚಾರ ಇರಬಹುದು, ಹೇಗಿದೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ? ಪರಿಸ್ಥಿತಿ ಸುಧಾರಿಸಿದ್ಯಾ ಅಥವಾ ಇವತ್ತು ಮತ್ತಷ್ಟು ಅಧಿಕ ಆಗಿದೆಯಾ ಅಂತ?
ಖಂಡಿತವಾಗಿಯೂ ಗೌತಮ್ ಅಂತ ಹೇಳಿದ್ರೆ ಕುಂದಾಪುರ ಮೊದಲಿನ ಸ್ಥಿತಿಯತ್ತ ಮರಳ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಅಂಗಡಿಗಳಿಗೆ ಏನೊಂದು ಅವಕಾಶವನ್ನು ಮಾಡಿಕೊಟ್ಟಿರೋದ ಭಾಗವಾಗಿ ಎಲ್ಲ ಜನರು ತಮ್ಮ ತಮ್ಮ ಪರ್ಚೇಸ್ಗಳಿಗೆ ಖರೀದಿಸಲಿಕ್ಕೆ ಏನೊಂದು ನಗರಕ್ಕೆ ಬರ್ತಾಗಿರುವಂತದ್ದು. ಮತ್ತೆ ರಿಕ್ಷಾಗಳಿಗೂ ಕೂಡ ಸಾಕಷ್ಟು ಅವಕಾಶವನ್ನ ಕೊಟ್ಟಿದ್ರ ಭಾಗವಾಗಿ ರಿಕ್ಷಾಗಳು ಕೂಡ ರಸ್ತೆಯಲ್ಲಿ ಸಂಚರಿಸಿರುವಂತದ್ದು. ಕುಂದಾಪುರ ಭಾಗಗಳಲ್ಲಿ ಏನೋ ಒಂದು ಬಸ್ ಸಂಚಾರ ಆಗಿರ್ಬೋದು, ಮತ್ತೆ ಕೆಲವೊಂದು ಅಂತ ಹೇಳಿದ್ರೆ ಕೆಲವೊಂದು ಸಾರಿಗೆ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿದೆ. ಇನ್ನು ನಂತರದ ವಾರಗಳಲ್ಲಿ ಕೂಡ ಸಾರಿಗೆ ವ್ಯವಸ್ಥೆಯಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಆಗ್ಲಿಕ್ಕಿದೆ ಅಂತ ಹೇಳಿ ಏನು ಒಂದು ಜಿಲ್ಲಾಡಳಿತ ಒಂದು ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಸದ್ಯದ ಪರಿಸ್ಥಿತಿಯಲ್ಲಿ ಕುಂದಾಪುರ ಎಂದಿನಂತೆ ಬದಲಾಗಿದೆ ಅಂತ ಹೇಳಿದ್ರೆ ಜನಸಂಚಾರ ಎಂದಿನಂತೆ ಕೂಡ ಅಂತ ಹೇಳಿದ್ರೆ ಏನೋ ಒಂದು ಖಾಸಗಿ ವಾಹನದಲ್ಲಿ ಜನರು ತಮ್ಮ ಖರೀದಿಗಾಗಿ ಬರ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಚಿತ್ರಣಗಳು ಇದೀಗ ಕುಂದಾಪುರದಲ್ಲಿ ಲಭ್ಯ ಆಗ್ತಿದೆ. ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.